ಬೈಕ್ ಮತ್ತು ರೇಸ್ ಪ್ರಿಯರಿಗೆ ಸಿಹಿ ಸುದ್ದಿ ಎನ್ನುವಂತೆ ಯುರೋಪ್ನ ನಂಬರ್ 1 ಮೋಟಾರ್ ಸೈಕಲ್ ಬ್ರ್ಯಾಂಡ್ ಕೆಟಿಎಂನ ಆಲ್ ನ್ಯೂ ಕೆಟಿಎಂ ಆರ್ಸಿ 125 ಬೈಕ್ ಇದೀಗ ಮಂಗಳೂರು ಮಾರುಕಟ್ಟೆಗೂ ಲಗ್ಗೆ ಇಟ್ಟಿದೆ. ಮಂಗಳೂರಿನ ಮಿಲಾಗ್ರಿಸ್ನಲ್ಲಿರುವ ಕೆಟಿಎಂ ಶೋರೂಂನಲ್ಲಿ ನೂತನ ಬೈಕ್ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಕೆಟಿಎಂ ಯುರೋಪ್ನ ನಂಬರ್ 1 ಮೋಟಾರ್ ಸೈಕಲ್ ಬ್ರ್ಯಾಂಡ್. ತನ್ನ 65 ವರ್ಷಗಳ ಪರಂಪರೆಯಲ್ಲಿ 300 ವರ್ಲ್ಡ್ ಚಾಂಪಿಯನ್ಶಿಪ್ ಪಡೆದುಕೊಂಡ ಬೈಕ್ ಎನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ. 2012ರಲ್ಲಿ ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಕೆಟಿಎಂ ಇದೀಗ ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ನಿರಂತರವಾಗಿ ಬೈಕ್ ಪ್ರಿಯರ ಮನ ಗೆಲ್ಲುವಂತೆ ಬೈಕುಗಳನ್ನು ನೀಡುತ್ತಾ ಬಂದಿರುವ ಕೆಟಿಎಂ ಇದೀಗ ಆರ್ಸಿ 125 ಎನ್ನುವ ಮಾದರಿಯನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ಮಂಗಳೂರಿನ ಮಿಲಾಗ್ರಿಸ್ನಲ್ಲಿರುವ ಕೆಟಿಎಂನ ಅಧಿಕೃತ ಶೋರೂಂನಲ್ಲಿ ಸುಪ್ರೀಂ ಆಟೋ ಡೀಲರ್ ಹಾಗೂ ಕೆಟಿಎಂನ ಅಸಿಸ್ಟೆಂಟ್ ಮ್ಯಾನೇಜರ್ ರಾಘವೇಂದ್ರ ಪ್ರಸಾದ್, ಮ್ಯಾಂಗ್ಳೂರ್ ಕೆಟಿಎಂ ಶೋರೂಂನ ಮ್ಯಾನೇಜರ್ ಧನ್ರಾಜ್, ಕೆಟಿಎಂ ಸರ್ವಿಸ್ ಸೆಂಟರ್ನ ಮ್ಯಾನೇಜರ್ ಶಂಕರ್ ಭಟ್ ಮತ್ತಿತರರು ಕೆಟಿಎಂ ಆರ್ಸಿ 125 ಬೈಕ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಬಳಿಕ ಈ ಮಾಡೆಲ್ ಬೈಕ್ನ ಮೊದಲ ಗ್ರಾಹಕರಾದ ನಿತೀಶ್ ಮತ್ತು ಲಕ್ಷ್ಮೀಲಾಲ್ ಅವರಿಗೆ ಕೀಯನ್ನ ಹಸ್ತಾಂತರಿಸಿದ್ರು. ಈ ಸಂದರ್ಭ ಮಾತನಾಡಿದ ಮ್ಯಾಂಗ್ಳೂರ್ ಕೆಟಿಎಂನ ಮ್ಯಾನೇಜರ್ ಧನ್ರಾಜ್ ಅವರು ನೂತನವಾಗಿ ಬಿಡುಗಡೆಗೊಂಡ ಬೈಕ್ನ ವಿಶೇಷತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. Super sports bodywork, RC family design, new graphics, so premium standard design. It looks awesome actually. If you compare with the 200 also, it looks great than 200. And race tag pillion seat, so it is made up of Canadian material. It's a wrinkle-free seats. So engine, very important engine. So RC 125 has 14.5 bhp at 9,250 rpm. Torque 12 Nm at 8,000 rpm. And RC 125 has a dual overhead crankshaft. So 125cc category, it's first in segment to have a DOSC engine. ಆಲ್ ನ್ಯೂ ಕೆಟಿಎಂ ಆರ್ಸಿ 125 ಬೈಕ್ ವೈಟ್ ಮತ್ತು ಆರೆಂಜ್ ಕಲರ್ನಲ್ಲಿ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಸಿಂಗಲ್ ಸಿಲಿಂಡರ್ 4 ವಾಲ್ವ್ DOHC ಲಿಕ್ವಿಡ್ ಕೂಲ್ಡ್ ಫ್ಯೂಯಲ್ ಇಂಜೆಕ್ಷನ್ ಇಂಜಿನ್, 1341 mm ವೀಲ್ ಬೇಸ್, 155 mm ground clearance, 1977 mm overall length, 835 mm seat height, 9.5 ಲೀಟರ್ ಟ್ಯಾಂಕ್ ಕೆಪಾಸಿಟಿಯನ್ನ ಹೊಂದಿದೆ. ಜೊತೆಗೆ 300 mm ಡಿಸ್ಕ್ ಫ್ರಂಟ್ ಬ್ರೇಕ್, 230 mm ಡಿಸ್ಕ್ ರೇರ್ ಬ್ರೇಕ್ ಹೊಂದಿದ್ದು ಇನ್ನು ಅನೇಕ ಅತ್ಯಾಧುನಿಕ ಫೀಚರ್ಗಳನ್ನ ಒಳಗೊಂಡಿದೆ. ಹೊಸದಾಗಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಬೈಕಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಈಗಾಗಲೇ ಅನೇಕರು ಬುಕಿಂಗ್ ಕೂಡ ಮಾಡಿದ್ದಾರೆ. ಪವನ್ ಕಾಜಮುಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.